ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಮೈಸೂರು ವಿಭಾಗೀಯ ಮಟ್ಟದ ದಸರಾ ಕ್ರೀಡಾಕೂಟ ಉಡುಪಿಯಲ್ಲಿ ನಡೆಯಿತು. ಫುಟ್ಬಾಲ್, ಲಾನ್ ಟೆನ್ನಿಸ್, ಈಜು, ಬಾಕ್ಸಿಂಗ್, ಆರ್ಚರಿ ಮತ್ತು ಫೆನ್ಸಿಂಗ್ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದವು. ಟ್ರ್ಯಾಕ್ ವಿಭಾಗದ ಕ್ರೀಡೆಗಳು ಮುಗಿದಿದ್ದು, ಇದೀಗ ಇತರ ವಿಭಾಗದಲ್ಲಿನ ಸ್ಪರ್ಧೆ ನಡೆಯಿತು. ವಿವಿಧ ಜಿಲ್ಲೆಯ ನೂರಾರು ಕ್ರೀಡಾಪಟುಗಳು ಈಜು, ಬಾಕ್ಸಿಂಗ್ ಸೇರಿದಂತೆ ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಆದರೆ ಕ್ರೀಡಾಪಟುಗಳ ಉತ್ಸಾಹ ಜನಪ್ರತಿನಿಧಿಗಳಲ್ಲಿ ಕಂಡುಬಂದಿಲ್ಲ. ಕಾರ್ಯಕ್ರಮ ಉದ್ಘಾಟನೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಸಹಿತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿತ್ತು. ಆದರೆ ಯಾವೊಬ್ಬ ಜನಪ್ರತಿನಿಧಿಗಳು ಕ್ರೀಡಾಕೂಟದತ್ತ ಸುಳಿಯಲಿಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಪತ್ತೆ ಇರಲಿಲ್ಲ. ಕೊನೆಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಕ್ರೀಡಾಕೂಟವನ್ನು ಮುಂದುವರೆಸಲಾಯಿತು. ಈ ಮೂಲಕ ದಸರಾ ಕ್ರೀಡಾಕೂಟ ನೀರಸವಾಗಿ ನಡೆಯಿತು.